ಧರ್ಮದ ಮಣ್ಣಿಡು ಮೈಮೇಡು ಮೇರೆ ಪಿನ ಸ್ವಾಮಿ ಎನ್ನಜ್ಜ. ಧರ್ಮದ ಮಣ್ಣಿಡು ಮೈಮೇಡು ಮೇರೆ ಪಿನ ಸ್ವಾಮಿ ಎನ್ನಜ್ಜ. ಭಕ್ತಿದಲೆಪ್ಪುಗು ಓಲೇಲೆತ್ತುಂಡಲ ಪಾರೊಂದು ಬರುವಜ್ಜ. ಸತ್ಯದ ಮೂರುತಿಯೇ ಭಕ್ತಿಗೆ ಒಲಿಯುವರೇ, ಧರ್ಮದ ಜ್ಯೋತಿಯೇ ಮುಕ್ತಿನ ತೋಜವರೇ. ನಂಬಿನ ಭಕ್ತರೆಗಿಂಬುನು ಕೊರುದು ಕಾತೊಂದು ಬರ್ಪಿನ ಸ್ವಾಮಿ ಎನ್ನಜ್ಜ. ಅಜ್ಜ ಎನ್ನಜ್ಜ ಸ್ವಾಮಿ ಕೊರಗಜ್ಜ ಸತ್ಯದ ತೊಡರಾಯರೇ, ತೊಡುನಾಡ್ದ ಪುಳ್ಪಾತರೇ. ಅಜ್ಜ ಎನ್ನಜ್ಜ ಸ್ವಾಮಿ ಕೊರಗಜ್ಜ ಸತ್ಯದ ತೊಡರಾಯರೇ, ತೊಡುನಾಡ್ದ ಪುಳ್ಪಾತರೇ. ನಮಸ್ಕಾರ ಸ್ನೇಹಿತರೆ, ಕವಿಸ್ ಕಿಚನ್ ಗುಡ್ಲಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನಿವತ್ತಿರುವಂತಹ ಜಾಗ ಕೊರಗಜ್ಜನ 7 ಕೊಪ್ಪಗಳಲ್ಲಿ ಒಂದು, ಅಂದರೆ 7 ಕೊಪ್ಪಗಳಲ್ಲಿ ಇದು 6ನೇ ಕೊಪ್ಪ. ಅಂದರೆ ತಲ ಎಂಬ ಜಾಗ ಇದ್ರೆ ಪ್ಲೇಸಿಗೆ ಹೇಳುವಂಥ ತಲ ಎಂಬ ಜಾಗದಲ್ಲಿದೆ. ಇದು ಕುತ್ತಾರಿನ ಅಜ್ಜನ 7 ಕೊಪ್ಪಗಳಲ್ಲಿ ಒಂದು. ಇದು 6ನೇ ಕೊಪ್ಪ. ಅಜ್ಜನ 7 ಕೊಪ್ಪಗಳಲ್ಲಿ ಇದು 6ನೇ ಕೊಪ್ಪ. ಲಾಸ್ಟ್ ಟೈಮ್ ನಾನು ಇಲ್ಲಿ ಒಮ್ಮೆ ವಿಡಿಯೋ ನಿಮಗೆ ತೋರಿಸಿದ್ದೆ, ಆದರೆ ಕನ್ಫ್ಯೂಷನ್ ಇದ್ದವರಿಗೆ ಮತ್ತೊಮ್ಮೆ ಅಜ್ಜನ ಕ್ಷೇತ್ರ ದರ್ಶನದಲ್ಲಿ ಇದರ ಮಾಹಿತಿಯನ್ನು ಕೂಡ ನಾನು ತೋರಿಸ್ತಾ ಇದ್ದೇನೆ. ಏನಿಲ್ಲ ನೋಡಿ, ದೇರಲ್ಕಟ್ಟೆ ಇದು ಹೈವೇ. ಇದು ಸ್ವಲ್ಪ ಎತ್ತರದ ಜಾಗದಲ್ಲಿದೆ, ಹಾಗಾಗಿ ನಮಗೆ ಹೋಗುವಾಗಲೇ ಬೋರ್ಡ್ ಕಾಣ್ತದೆ ಇದ್ರದ್ದು ಅಜ್ಜನ ಕ್ಷೇತ್ರದ್ದು. ಇಲ್ಲಿ ಎದುರಲ್ಲಿ ನಮಗೆ ಕಾಣುವಂಥದ್ದು KS ಹೆಗ್ಡೆ ಹಾಸ್ಪಿಟಲ್ನ ಸರಿ ಆಪೋಸಿಟ್, ರೋಡಿನ ಸರಿ ಆಪೋಸಿಟಲ್ಲಿ ಇರುವಂತಹ ಜಾಗ ಅಜ್ಜನ 7 ಕೊಪ್ಪಗಳಲ್ಲಿ ಒಂದು ತಲ ಎಂಬ ಜಾಗದಲ್ಲಿ ಇರುವಂತಹ ಅಜ್ಜನ ಕ್ಷೇತ್ರ. ಅಲ್ಲಿ ಕಾಣ್ತಾ ಇದೆ ನೋಡಿ ನಿಮಗೆ AB ಶೆಟ್ಟಿ ಡೆಂಟಲ್ ಕಾಲೇಜ್ ಅಂತ. ನಿಮಗೆ ಇಲ್ಲಿ ಬರಲಿಕ್ಕೆ ಸಹ ಕಷ್ಟ ಇಲ್ಲ, ಯಾಕೆಂದರೆ ಮೇನ್ ರೋಡಿನ ಸರಿ ಮಂಗಳೂರಿನಿಂದ ಬರುವಾಗ ಮೇನ್ ರೋಡಿನ ದೇರಲ್ಕಟ್ಟೆ ಎಂಬ ಜಾಗದ ಮೇನ್ ರೋಡಿನ ಎಡಬದಿಯಲ್ಲಿ ಅಜ್ಜನ ಕ್ಷೇತ್ರ ನಮಗೆ ಸರಿ ಕಾಣ್ತದೆ, ಯಾಕೆಂದರೆ ಇದು ಸ್ವಲ್ಪ ಎತ್ತರದ ಜಾಗದಲ್ಲಿದೆ. ಇದು ಕೂಡ ಹಾಗೆ ಒಳ್ಳೆಯ ಪರಿಸರದಲ್ಲಿದೆ ನೋಡಿ, ಸುತ್ತ ಹಸಿರು ಇದರಲ್ಲಿ ಫುಲ್ಲು ಹಸಿರೇ ಕಾಣ್ತಾ ಉಂಟು ನನಗೆ ಇಡೀ ಜಾಗ. ಸ್ನೇಹಿತರೆ, ಈ ಕಲ್ಲಾಪು ಎಂಬ ಜಾಗ ಅದು ಅಜ್ಜನ ಮೂಲ, ಅಂದರೆ ಅಲ್ಲಿ ಅಜ್ಜ ಕಲ್ಲಿನ ರೂಪದಲ್ಲಿ ನೆಲೆ ನಿಂತಿರುವಂತಹ ಜಾಗ. ಈ 7 ಕೊಪ್ಪಗಳು ಅಜ್ಜನಿಗೆ ಪಂಜಂತಾಯ ದೈವ ಉಡುಗೊರೆಯಾಗಿ ಕೊಟ್ಟಂತಹ ಜಾಗ. ಈ 7 ಕೊಪ್ಪ ಕೂಡ ಅಜ್ಜನಿಗೆ ಪಂಜಂತಾಯ ದೈವ ಉಡುಗೊರೆಯಾಗಿ ಕೊಟ್ಟಂತಹ ಜಾಗ. ಅದನ್ನು ಇವತ್ತು ನಾವು ಕೊಪ್ಪ ಅಂತ ಕರಿತೇವೆ. ಕಲ್ಲಾಪು ಅಂದರೆ ಅಜ್ಜ ಅಲ್ಲಿ ಬಂದು ಕಲ್ಲಿನ ರೂಪದಲ್ಲಿ ಗುಳಿಗಜ್ಜನೊಂದಿಗೆ ಕಲ್ಲಿನ ರೂಪದಲ್ಲಿ ನಿಂತು ಆಶೀರ್ವಾದ ಮಾಡುವಂತಹ ಜಾಗ ಕಲ್ಲಾಪು ಕ್ಷೇತ್ರ, ಅಂದರೆ ಅದು ಆದಿ. ಈ ಕುತ್ತಾರಿನ 7 ಕೊಪ್ಪಗಳಲ್ಲಿ ಇದು ಕೂಡ ಒಂದು. ಇದನ್ನು ಪಂಜಂತಾಯ ದೈವ ಅಜ್ಜನಿಗೆ ಉಡುಗೊರೆಯಾಗಿ ಕೊಟ್ಟದ್ದು ಅಂತ ನಮಗೆ ಕಥೆಗಳಲ್ಲಿ ಮತ್ತು ಪ್ರಾರ್ಥನೆಗಳಲ್ಲಿ ಕೇಳಿಬರುವಂಥದ್ದು. ಆಯಿತು, ಕತ್ತಲೆ ಕೂಡ ಆಗ್ತಾ ಬಂತು. ನಾವು ಹೋಗ್ತಾ ಇದ್ದೇವೆ ಅಜ್ಜನ ದರ್ಶನ ಮಾಡಲಿಕ್ಕೆ. ಈ ಅಜ್ಜನ ಕ್ಷೇತ್ರ ದರ್ಶನಗಳಲ್ಲಿ ಇವತ್ತಿನ ಈ ಕ್ಷೇತ್ರ ದರ್ಶನ, ಅಜ್ಜನ ಜಾಗದ ಈ ಕ್ಷೇತ್ರ ದರ್ಶನ ಕೂಡ ಒಂದು. ಎಲ್ಲರೂ ನೋಡಿ, ಖಂಡಿತವಾಗ್ಲೂ ಬನ್ನಿ ನೀವು, ಯಾಕೆಂದರೆ ಇದು ನಾನು ಆಗಲೇ ಹೇಳಿದಾಗೆ ಅಜ್ಜನ 7 ಕೊಪ್ಪಗಳಲ್ಲಿ 6ನೇ ಕೊಪ್ಪ. ಇದು ನಿಮಗೆ ಕಷ್ಟವೇ ಇಲ್ಲ, ಬರ್ಬೋದು, ಡೈರೆಕ್ಟಾಗಿ ಬರ್ಬೋದು. ಅಜ್ಜನ ಕ್ಷೇತ್ರಕ್ಕೆ ಬಂದರೆ ಇದನ್ನೆಲ್ಲ ನಿಮಗೆ ಭೇಟಿಯಾಗಿ ಹೋಗ್ಬೋದು. ಆಯಿತು, ನಾನೀಗ ಅಜ್ಜನ ದರ್ಶನ ಮಾಡಿ ಬರ್ತೇನೆ. ಓಕೆ. ಭಕ್ತರು ನೆನೆತೆ ಕಾರ್ಯೋಗಿಂಬುನು ಕೊರ್ಪಿನ ಗೆಲ್ಮೆದ ಸಿರಿ ಪೊದಿಕೆ ಎನ್ನುಡಲ ಜಿಟ್ಟೆಡು ಕೈ ಮುಗಿದ ನಟ್ಟುಂಡ ಸಾದಿಡು ತೋಜದರೇ. ಕಷ್ಟೋಡು ಭಕ್ತಿನ ಜೋಕುಲೆಲ್ಲೆ ಪುಗು ಬೆರಿಸಾಯ ಉಂತುದರೇ. ಕಷ್ಟನು ತಲೆ ಪದರೇ ಭಕ್ತಿಡೆಲೆ ಇಡವು ಕೊನುವ ಅಜ್ಜ ನಂಬಿನ ಭಕ್ತಿರೆ ಕಾತೊನುವ. ಅಜ್ಜ ಎನ್ನಜ್ಜ ಸ್ವಾಮಿ. ಸ್ನೇಹಿತರೆ, ಆಯಿತು, ಅಜ್ಜನ ತಲದ ಕೊರಗಜ್ಜನ ದರ್ಶನ ಮಾಡಿ ಬರ್ತಾ ಇದ್ದೇವೆ. ಕತ್ತಲು ಸಾಕ್ತಾ ಬಂತು, ಇನ್ನು ನಾವು ಮನೆಗೆ ಹೊರಡ್ತಾ ಇದ್ದೇವೆ. ಇನ್ನು ಡೈರೆಕ್ಟ್ ಮನೆಗೆ ಹೋಗೋದು. ಕುತ್ತಾರಿನಿಂದ ಡೈರೆಕ್ಟ್ ನಾವು ಬಂದರೆ, ಎದುರು ಬಂದರೆ ದೇರಲ್ಕಟ್ಟೆಯಲ್ಲಿ ಈ ತಲ ಎಂಬ ಜಾಗ ಸಿಗ್ತದೆ. ಖಂಡಿತವಾಗ್ಲೂ ಬನ್ನಿ ಈ ಕ್ಷೇತ್ರಕ್ಕೆ. ಆಯಿತು, ನಾವಿನ್ನು ಹೊರಡ್ತೇವೆ. ಭಕ್ತಿದಲೆಪ್ಪುಗು ಓಲೇಲೆತ್ತುಂಡಲ ಪಾರೊಂದು ಬರುವಜ್ಜ.
ಬಂಧುಗಳೇ, ನಾನಿವತ್ತು ಅಜ್ಜನ ಕುತ್ತಾರಿನ 7 ಕೊಪ್ಪಗಳಲ್ಲಿ ಮತ್ತೊಂದು ಕೊಪ್ಪ, ಅಂದರೆ ಇದು 6ನೇ ಕೊಪ್ಪ. ಅಜ್ಜನ ಕುತ್ತಾರಿನ 7 ಕೊಪ್ಪಗಳಲ್ಲಿ ಇದು 6ನೇ ಕೊಪ್ಪ. ಇದು ಇರುವಂತದ್ದು ತಲ ಎಂಬ ಪ್ರದೇಶದಲ್ಲಿ. ನಾವು ಮುಡಿಪಿಗೆ ಹೋಗುವಾಗ ನಮಗೆ ದಾರಿಯ ಮಧ್ಯೆ ರೋಡ್ ಸೈಡ್ ಅಲ್ಲೇ ಸಿಗುವಂತದ್ದು, ಸ್ವಲ್ಪ ಎತ್ತರದ ಪರಿಸರದಲ್ಲಿ ಈ ಜಾಗ ಇರುವಂತದ್ದು. ಆದಷ್ಟು ಈ ವಿಡಿಯೋವನ್ನ ಹೆಚ್ಚಿನವರಿಗೆ ಶೇರ್ ಮಾಡಿ, ಯಾಕಂದ್ರೆ ಹೆಚ್ಚಿನವರಿಗೆ ಕುತ್ತಾರಿನ 7 ಕೊಪ್ಪಗಳ ಬಗ್ಗೆ ತಿಳ್ಕೊಳ್ಬೇಕು ಎಂಬ ಆಶೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.